ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನ್ ಚಂದ್ರಿಕಾ ನಾಗರಾಜ್ ಮಿತ್ತಮಟ್ಟ ಪ್ರಜಾಪ್ರಭುತ್ವ ಉದ್ದೇಶದ ಸಂವಿಧಾನ ಮಾತಿರೆಲ್ಲ ಸಮಾನವಾದ ತೂಪುಣುಂದು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಪಂತರು ಕುಡ್ಲಡು ಜಿಲ್ಲಾಡಳಿತದ 77ನೇ ಪ್ರಜಾಪ್ರಭುತ್ವ ದಿನಾಚರಣೆಡು ರಾಷ್ಟ್ರ ಬಾವುಟ ಏರಾದ 6 ಸಂದೇಶ ಕೊರಿಯರು ಕುಡ್ಲದ ನೆಹರು ಮೈದಾನಡು ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ನಿಲ್ಲಿಟ್ಟು ದೇಶದ 77ನೇ ವರ್ಷದ ಪ್ರಜಾಪ್ರಭುತ್ವ ದಿನಾಚರಣೆದ ಕಾರ್ಯಕ್ರಮ ಸೋಮವಾರ ನಡೆತಡು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ರಾಷ್ಟ್ರ ಬಾವುಟ ಏರಾದ ರಿಸರ್ವ್ ಪೊಲೀಸ್ ಗೃಹ ರಕ್ಷಕ ದಳ ಎನ್ಸಿಸಿ 3 ವಿಭಾಗದಕ್ಲೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಬೊಕ್ಕ ಪೊಲೀಸ್ ಬ್ಯಾಂಡ್ ವಾದ್ಯ ಮೇಳದಕ್ಲೆನ ಪಥ ಸಂಚಲನಡು ಮರ್ಯಾದೆ ವಂದನೆ ದೆತ್ತೊಂಡೆರು ಮಂತ್ರಿ ದಿನೇಶ್ ಗುಂಡೂರಾವ್ ಗಣರಾಜ್ಯದ ಸಂದೇಶ ಕೊರದು ಮಿತ್ತಮಟ್ಟ ಪ್ರಜಾಪ್ರಭುತ್ವ ಉದ್ದೇಶದ ಸಂವಿಧಾನ ಮಾತರೆಲ್ಲ ಸಮಾನವಾದ ತೂಪುಂಡು ಮಾತರಿಗ್ಲ ಸಮಾನ ಸ್ವತಂತ್ರ ಸಮಾನ ಹಕ್ಕು ಕೊರ್ತುಂಡು ದೇಶಡು ಒಗ್ಗಟ್ಟದ ಆಧಾರಡು ಎಂಕುಲು ಎಡ್ಡ ಕೆಲಸ ಮಲ್ತೊಂದು ಬೈದ ಜಿಲ್ಲೆದ ಅಭಿವೃದ್ಧಿಗೂ ಪುಣೆ ಉಂಡುಂದು ಪಂಡೆರು ಬೇತೆ ಬೇತೆ ಕ್ಷೇತ್ರದ ಸಾಧಕರಿಗೂ ಬರವು ಕಲ್ಪನಾ ಬಿರ್ಸರಿಗೂ ಮರ್ಯಾದೆ ಸಂದೈತ ಮಲ್ತೆರು ಶಾಲೆ ಜೋಕ್ಲೆಡ್ದು ದೇಶಭಕ್ತಿ ಪದನಲಿಕೆ ನಡೆತಂಡು ಲೋಕಸಭಾ ಸದಸ್ಯರ್ ಬ್ರಿಜೇಶ್ ಚೌಟ ವಿಧಾನ ಪರಿಷತ್ ಸದಸ್ಯರ್ ಐವನ್ ಡಿಸೋಜಾ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಬೊಕ್ಕ ಅಧಿಕಾರಿಗಳು ಜನಪ್ರತಿನಿಧಿಗಳು ಕಾರ್ಯಕ್ರಮಡಿತ್ತರು ಚಂದಪ್ಪನವರ್ ಸರಕಾರಿ ಪ್ರೌಢಶಾಲೆ ಶಾ ಬಿ ಪೂಜಾರಿ ಸರಕಾರಿ ಪ್ರೌಢಶಾಲೆ ನಡುಗು ಸಿದ್ದಿಕ್ ಮತ್ತು ಜೋಹರಾ ದಂಪತಿಯ ಸುಪುತ್ರಿ ಮಾಬೋಬಿ ಇವರ ಸುಪುತ್ರಿ 10 ಮಂದಿ ವಿದ್ಯಾರ್ಥಿಗಳು ಈ ಬಾರಿಯ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದಾರೆ. ಮಾದಕ ವಸ್ತುಗಳ ಸಾಗಾಟ ಮತ್ತು ಬಳಕೆಯನ್ನು ನಿಯಂತ್ರಿಸುವ ಬಗ್ಗೆ ಹಾಗೂ ಅಮಾಯಕ ವಿದ್ಯಾರ್ಥಿಗಳು ದುಷ್ಟಕ್ಕೆ ಬಲಿಯಾಗುವುದನ್ನು ತಡೆಯಲು ವ್ಯಾಪಕವಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದರ ಜೊತೆಗೆ ಅಪರಾಧ ಪ್ರಕರಣಗಳನ್ನು ಪತ್ತೆ ಹಚ್ಚಿ ಕಟ್ಟುನಿಟ್ಟಿನ ಕಾನೂನು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ನಿಷೇಧಿತ ಮಾದಕ ವಸ್ತುಗಳನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದ್ದು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದ ವಿದೇಶ ಪ್ರಜೆಗಳ ಸಹಿತ ಎಲ್ಲ ಆರೋಪಿಗಳನ್ನು ದಸ್ತಗಿರಿ ಮಾಡಿ ಶಿಕ್ಷೆಗೆ ಒಳಪಡಿಸಲಾಗುತ್ತಿದ್ದು ಮಾದಕ ವಸ್ತು ವ್ಯವಹಾರದ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗಿದೆ. ಜಿಲ್ಲೆಯ ಎಲ್ಲ ಮಕ್ಕಳ ಪೋಷಕರು ಮತ್ತು ಪಾಲಕರು ತಮ್ಮ ಮಕ್ಕಳು ಮಾದಕ ವಸ್ತುಗಳ ಬಲೆಗೆ ಬೀಳದಂತೆ ಮುತುವರ್ಜಿ ವಹಿಸುವಂತೆ ನನ್ನ ವೈಯಕ್ತಿಕ ಪ್ರಾರ್ಥನೆ. ಆತ್ಮವಿಶ್ವಾಸ ಎಡ್ಡೆ ನಡಕೆ ಎಡ್ಡೆ ಚಿಂತನೆ ಬೊಕ್ಕ ಮಾತೆರ್ಲ ಬಂಧುಲು ಪನ್ಪುನ ಮನಸ್ಸು ಒಂದು ನಾಲು ನಮ್ಮ ದೇಶದ ಎಡ್ಡೆ ಜನ ಆಯರೆ ಗೆಲ್ಮೆದ ಮುಟ್ಟುಲುಂದು ಹೈಕೋರ್ಟ್ ನ್ಯಾಯಾಧೀಶರ್ ಎಚ್.ವಿ. ಸಂದೇಶ್ ಪಂತರು ಬೆದ್ರದ ಪುತ್ತಿಗೇಡು ಆಳ್ವಾಸ್ ಪ್ರಜಾಪ್ರಭುತ್ವ ದಿನಾಚರಣೆ ಲೇಸಡು ರಾಷ್ಟ್ರ ಬಾವುಟ ಅರಲ್ತದ 6 ಸಂದೇಶ ಕೊರಿಯರು ಬೆದ್ರದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ನೀರಿಟ್ಟು ಪುತ್ತಿಗಿದ ವನಜಾಕ್ಷ ಶ್ರೀಪತಿ ಭಟ್ ವೇದಿಕೆಡು ಸೋಮವಾರ ದೇಶದ 77ನೇ ಪ್ರಜಾಪ್ರಭುತ್ವ ದಿನಾಚರಣೆ ಗಣರಾಜ್ಯೋತ್ಸವ ಆಚರಣೆ ಮಲ್ತಿದ್ದರು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯ ಡಾಕ್ಟರ್ ಎಂ ಮೋಹನ್ ಆಳ್ವೇರು ಕಾರ್ಯಕ್ರಮದ ಮಲ್ಲಬಿನ್ನೀರು ರಾಜ್ಯ ಹೈಕೋರ್ಟ್ ನ್ಯಾಯಾಧೀಶರಾದ ಎಚ್.ವಿ. ಸಂದೇಶರನ್ನು ಎದುಕೊಂಡು ವೇದಿಕೆಗೆ ತಂದು ಬತ್ತಾರೆ. ಕ್ಯಾಪ್ಟನ್ ಯದುನಂದನ್ ದುಂಬಾಳ್ತಡಿ ಎನ್ಸಿಸಿ 3 ವಿಭಾಗಗಳಿದ್ದು ಮಲ್ಲಬಿನ್ನೀರಿಗೆ ಮರ್ಯಾದೆ ರಕ್ಷೆ ಸಂದೈತಾಯನ ಬಿರಿಕೆ ದೇಶದ 2ನೇ ರಾಷ್ಟ್ರಗೀತೆ ವಂದೇ ಮಾತರಂ ಆಳ್ವಾಸ್ ವಿದ್ಯಾರ್ಥಿಗಳು ಮೂರ್ದು ಬತ್ತಂಡು ಡಾಕ್ಟರ್ ಎಂ ಮೋಹನ್ ಆಳ್ವೇರು ಇತ್ತದು ಜಸ್ಟಿಸ್ ಎಚ್.ವಿ. ಸಂದೇಶ್ ರಾಷ್ಟ್ರ ಬಾವುಟ ಅರಲ್ತು ಮರ್ಯಾದೆ ಸಂದಯರು ಜನಗಣಮನ ರಾಷ್ಟ್ರಗೀತೆ ಹಿಡಿದ ಬೊಕ್ಕ ಮಲ್ಲಬಿನ್ನೇರು ಎಚ್.ವಿ. ಸಂದೇಶ್ ಪ್ರಜಾಪ್ರಭುತ್ವ ದಿನಾಚರಣೆದ ಸಂದೇಶ ಕೊಡ್ದು ಯೂನಿಟಿ ಡೆಮೋಕ್ರಸಿ ಫ್ರೀಡಮ್ ಒಂದು ಮೂಜಿ ಗಣರಾಜ್ಯ ದಿನದ ಗುರುತು ಆದುಂಡು ಒಗ್ಗಟ್ಟು ಸ್ಥಾಪನೆ ಮಲ್ಪಣವು ನಮ್ಮ ಮಾತೆರ್ನರ ಕರ್ತವ್ಯ. ಲೋಕುಡು ಮಲ್ಲ ಪ್ರಜಾಪ್ರಭುತ್ವ ದೇಶ ನಮ್ಮವು ದೇಶಡು ಅರಾಜಕತೆ ಬತ್ತಿಂದ ಪ್ರಜಾಪ್ರಭುತ್ವದ ಚಿಂತನೆಯನ್ನು ನ್ಯಾಯಾಂಗ ರಕ್ಷಣೆ ಮಲ್ಪುಂಡು ನ್ಯಾಯಾಂಗ ಗಟ್ಟಿಯಾದ ಉಂಡು ಪಂಡ ಐಟು ನ್ಯಾಯಾಂಗದ ಮಲ್ಲ ಪಾಲುಂಡು ಆತ್ಮವಿಶ್ವಾಸ ಎಡ್ಡೆ ನಡಕೆ ಎಡ್ಡೆ ಚಿಂತನೆ ಬೊಕ್ಕ ಮಾತೆರ್ಲ ಬಂಧುಲು ಪನ್ಪುಣ ಬಾಂಧವ್ಯ ಒಂದು ನಾಲು ನಮ್ಮ ದೇಶದ ಎಡ್ಡೆ ಜನ ಆಯರೆ ಗೆಲ್ಮೆದ ಮುಟ್ಟುಲು ಒಂದು ಜಸ್ಟಿಸ್ ಪಂಡೇರು ಉದ್ಯಮಿ ಶ್ರೀಪತಿ ಭಟ್ ದುಂಬುದ ಸೈನಿಕರು ಆಳ್ವಾಸ್ ಕ್ಯಾಂಪಸ್ದ ಮಾತಾ ಬರವು ಕಲ್ಪನಾಕ್ಲು ಪಾಲ್ದೆ ತೊಂಡಿರು ಆಳ್ವಾಸ್ ವಿದ್ಯಾರ್ಥಿಗಳಿಡಿದು ದೇಶಭಕ್ತಿ ಗೀತೆಲು ಮೂಡ್ದು ಬತ್ತಂಡು. शुभ
ಯೂನಿಟಿ ಇನ್ ಡೈವರ್ಸಿಟಿ ಇಲ್ಲ ಅಂತಂದರೆ ದೇಶ ಸುಭದ್ರವಾಗಿರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎರಡನೇದಾಗಿ ಡೆಮಕ್ರಸಿ. ನಾವು ಇಡೀ ಪ್ರಪಂಚದಲ್ಲಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ಹೊಂದಿದ್ದೇವೆ. ರಾಷ್ಟ್ರದಲ್ಲಿ ಡೆಮಕ್ರಸಿ ಸದೃಢವಾಗಿದೆ ಅಂತಂದರೆ ಜುಡಿಷಿಯರಿಯ ಪ್ರೊಯಾಕ್ಟಿವ್ ರೋಲ್. ಈ ದೇಶದ ಜನರ ಪ್ರತಿಯೊಬ್ಬ ಪ್ರಜೆಯ ವ್ಯಕ್ತಿಯ ಹಕ್ಕುಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ನ್ಯಾಯಾಂಗ ಮಾಡ್ತಾ ಇದೆ. ಅದಕ್ಕೆ ನಾವು ಹೇಳ್ತೇವೆ ಜುಡಿಷಿಯರಿ ಈಸ್ ದಿ ಕಸ್ಟೋಡಿಯನ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಹೇಳ್ತೀವಿ. ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನ್ಯಾಯಾಂಗದ ಮೇಲಿದೆ. ದಟ್ ಮೀನ್ಸ್ ಜುಡಿಷಿಯರಿ ಈಸ್ ದಿ ವಾಚ್ ಡಾಗ್ ಆಫ್ ಡೆಮಕ್ರಸಿ ಅಂತ. ಇವತ್ತು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಗೊಂಡಿದೆ ಅಂತಂದರೆ ಅದರಲ್ಲಿ ನ್ಯಾಯಾಂಗದ ಪಾಲು ಕೂಡ ಇದೆ. ಅಂದರೆ ಕ್ರಿಯಾಶೀಲ ನ್ಯಾಯಾಂಗದಿಂದ ಈ ದೇಶದಲ್ಲಿ ಡೆಮಕ್ರಸಿ ಉಳಿದುಕೊಂಡಿದೆ. ಪದವಿ ಮಾತ್ರೆ ಮುಖ್ಯ ಸಮಾಜದ ವಿಶ್ವಾಸ ಪಡೆಯುವುದು ಮಾನವತೆ ಉಪ್ಪೊಡೊಂದು ಕೇರಳ ವಿಧಾನಸಭೆತ ಗುರ್ಕಾರೇರ್ ಎಎನ್ ಶಂಶೀರ್ ವೈದ್ಯಕೀಯ ಪದವಿ ಕಲ್ತ್ ನಕ್ಲಿಗ್ ಪಂತೆರ್ ಕುಡ್ಲದ ತೇಜಸ್ವಿನಿ ಹಾಸ್ಪಿಟಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ದ ಪದವಿ ಕೊರ್ಪುನ ಲೇಸ್ ಉದಿಪನ ಮಲ್ತದ ಆರು ಪಾತೆರಿಯರ್. ಕುಡ್ಲದ ತೇಜಸ್ವಿನಿ ಹಾಸ್ಪಿಟಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಕುಡುಪುದ ಪದವಿ ಕೊರ್ಪುನ ಲೇಸ್ ಕಾಲೇಜ್ ಕ್ಯಾಂಪಸ್ದ ಸಮೀಕ್ಷಾ ಆಡಿಟೋರಿಯಂ ನಡೆತಂಡ್. ತೇಜಸ್ವಿನಿ ಫಿಸಿಯೋಥೆರಪಿ ಕಾಲೇಜ್ ಪ್ರಿನ್ಸಿಪಾಲ್ ಡಾಕ್ಟರ್ ಸುಭಾಷ್ ಚಂದ್ರ ರೈ ಮಾತರೆನ್ಲ ಎದುಕೊಂಡರು. ತೇಜಸ್ವಿನಿ ಸಂಸ್ಥೆಲಿನ ತಾಪಕ ಗುರ್ಕಾರೆ ಡಾಕ್ಟರ್ ಎಂ ಶಾಂತಾರಾಮ ಶೆಟ್ಟಿ ಗುರ್ಕಾರ್ಮೆಡ್ ಕೇರಳದ ವಿಧಾನಸಭೆತ ಗುರ್ಕಾರೇರ್ ಎಎನ್ ಶಂಶೀರ್ ಲೇಸ್ ಉದಿಪನ ಮಲ್ತೆರ್. ಮಲ್ಲ ಬಿನ್ನೇರ್ ಎನ್ ಶಂಶೀರ್ ತೇಜಸ್ವಿನಿ ಕಾಲೇಜಿಲಿನ ಪದವಿ ಕಲ್ತ್ ನಕ್ಲೆಗ್ ಪದವಿಲೆನ್ ಪಟಿಯರ್ ಸಾಧಕರಿಗ್ ಮರ್ಯಾದೆ ಸಂದೈತ ಆಂಡ್. ಎನ್ ಶಂಶೀರ್ ಪಾತೆರ್ದು ಕೇರಳಡು ಓಟು ಘೋಷಣೆಗೂ ಮುಟ್ಟ ಬತ್ತದು ಎಂಕ್ಲಿಗ್ ಅಧಿವೇಶನದ ಕಾರ್ಯಭಾರ ಇತ್ತಂಡಲ ತಾನು ಇಡೆಗೂ ಬರೆಯರೆ ಕಾರಣ ತಾನು ಶಾಂತಾರಾಮ ಶೆಟ್ರನ ಅಭಿಮಾನಿ. ಪದವಿ ಮಾತ್ರೆ ಮುಖ್ಯಾತ್ ಸಮಾಜದ ವಿಶ್ವಾಸ ಪಡೆವಡು ಮಾನವತೆ ಉಪ್ಪೊಡು ನಿಕ್ಲಿ ಇತ್ತೆ ಪೋಂಡಲ ಮುಲ್ಪ ಬತ್ತದು ಸೇವೆ ಕೊರಡೊಂದು ಪದವಿದೆತ್ತೊನ್ನಕ್ಲೆಗ್ ಪಂಡೇರ್. ವೆನ್ಲಾಕ್ ಜಿಲ್ಲಾಸ್ಪತ್ರೆದ ಮುಖ್ಯಸ್ಥರ್ ಡಾಕ್ಟರ್ ಡಿಎಸ್ ಪ್ರಕಾಶ್ ಪಾತೆರ್ದು ಭಾರತಡು ಶ್ರೇಷ್ಠ ಆಸ್ಪತ್ರೆ ತೇಜಸ್ವಿನಿ ಆದುಂಡು ಪ್ರಯತ್ನ ಪೊಕ್ಕ ತಿಳುವಳಿಕೆ ಮುಖ್ಯ ನಿಕ್ಲೆನ ತೆಲಿಕೆ ಸೀಕ್ ದಕ್ಲೆನ್ ಬದುಕಾವುಂಡು ಪ್ರತಿಯೊರಿ ಪೇಷಂಟ್ಲ ನಿಕ್ಲೆನ ಸಂಬಂಧಿಕರೆಂದು ತೆರೆಯನುಂಡು ಪಂಡರ್. ಡಾಕ್ಟರ್ ಶಾಂತಾರಾಮ ಶೆಟ್ಟಿ ಗುರ್ಕಾರ್ಮೆದ ಪಾತೆರ ಪಂಡ್ ವಿಧಾನ ಮಂಡಲದ ಅಧಿವೇಶನ ಇತ್ತಂಡಲ ಎನ್ನ ಲೆಪ್ಪುಗೂ ಓಕೊಂದು ಬೈದೇರ್. ದೇಶಡೆ ಬೆಸ್ಟ್ ಸ್ಪೀಕರ್ ಶಂಶೀರ್ ಆರು ಲೋಕಸಭೆದ ಸ್ಪೀಕರ್ ಆಪುನಜ್ಜ ಆವಣಂದು ಪಂಡನ ಆರು ಪದವೀಧರರಿಗ್ ಎಡ್ಡೆಪ್ಪು ಬಯಕೇರ್. ಸಂಸ್ಥೆಲಿನ ಒತ್ತು ಗುರ್ಕಾರೇರ್ ಡಾಕ್ಟರ್ ಅಜಿತ್ ಕುಮಾರ್, ಆಡಳಿತ ಟ್ರಸ್ಟಿ ಡಾಕ್ಟರ್ ಲತಿಕಾ ಶೆಟ್ಟಿ, ಆಡಳಿತಾಧಿಕಾರಿ ಡಾಕ್ಟರ್ ಪಿವಿ ಗೌಡ ಲೇಸ್ಡ್ ಪಾಲದೆತ್ತೊಂಡೇರ್. ಟ್ರಸ್ಟಿ ವಸಂತಿ ಆರ್ ಶೆಟ್ಟಿ, ಡೀನ್ ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ, ನಿಟ್ಟೆ ವಿವಿ ದುಂಬುದ ರಿಜಿಸ್ಟ್ರಾರ್ ಡಾಕ್ಟರ್ ಸುಧಾಕರ ನಾಯ್ಕ್, ಡಾಕ್ಟರ್ ಪವನ್ ಕುಮಾರ್ ಶೆಟ್ಟಿ, ಅಲೈಟ್ ಹೆಲ್ತ್ ಸೈನ್ಸಸ್ ಪ್ರಿನ್ಸಿಪಾಲ್ ಡಾಕ್ಟರ್ ಕಾತ್ಯಾಯಿನಿ, ನರ್ಸಿಂಗ್ ಸಂಸ್ಥೆಯ ಪ್ರಿನ್ಸಿಪಾಲ್ ಡಾಕ್ಟರ್ ಅಲ್ಡ್ರಿನ್ ವಾಸ್ ಈ ಪೊರ್ತುಡಿತ್ತೇರು. You have to learn more. You will be updated. If you are not, my degree, I got my degree. So there is no need of any studies. So I can go for job and earn money. That is not correct. I am underlining 3L. Lifelong learning should be needed. Only then you will be updated. Otherwise, you will be outdated. If you become a refractionist after completion of this course, I have experienced in Venlock Hospital. If you give wrong reading, wrong refraction, the patient will come back and scold the administration, not the student. So, whatever the subject you take, you become top in that. To lead a Kerala assembly, you know it is an assembly which is full of debates and each one almost sits on his chair or stands on his chair and questions the speaker. And he has commanded respect in Kerala
and proved to be one of the best speakers in our country. Please give him a big hand. ಕಲಶ ಶುಭ ಗುರುತು ಆದಿತ್ಯದು ಮಂಗಳ ಕಾರ್ಯೊಲೆಡು ಐಕು ಮುಖ್ಯ ಸ್ಥಾನ ಉಂಡುದು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಧರ್ಮಸ್ಥಳ ಪಂತೆರೆ ಕುಡ್ಲದ ಪಂಪ್ವೆಲ್ಡ್ ಜೈನ್ ಸೊಸೈಟಿದ ನಿಲೆಟು ಪಿರಸಜ್ಜಿ ಆಯ್ನ ಮಹಾವೀರ ಸರ್ಕಲ್ ಉದಿಪನ ಮಲ್ತದ ಆರು ಪಾತೆರಿಯರು ಭಾರಿಮಲ್ಲ ಕಲಶ ಇತ್ತನ ಕುಡ್ಲ ಪಂಪ್ವೆಲ್ದ ಮಹಾವೀರ ಸರ್ಕಲ್ ರಾಜಮಾರ್ಗ ಅಭಿವೃದ್ಧಿದ ಪೊರ್ತುಡು ದೆತ್ತು ನಡೆದವರ ಕಲಶ ಬರಿಕು ಹೊಂದಿತ್ತಂಡ ಕುಡ್ಲದ ಜೈನ್ ಸೊಸೈಟಿ ಇತ್ತೆ ಪಂಪ್ವೆಲ್ಡ್ ಬಿಸಿ ರೋಡ್ಗೂ ಪೋಪುನ ರಾಜಮಾರ್ಗಗೂ ಪೊಗ್ಗುನಲ್ಪ ಪಿರ ಸಜ್ಜಿ ಮಲ್ತದ ಕಲಶ ಕುಲ್ಲಾದ ಉದಿಪನ ಕಾರ್ಯಕ್ರಮ ಶನಿವಾರ ಬೈಯಾಗ ನಡೆತಂಡ ಜೈನ್ ಸೊಸೈಟಿ ಗುರುಕಾರ್ಯರು ಪುಷ್ಪರಾಜ್ ಜೈನ್ ಎದುಕೊಂದು ಸುರುತ್ತ ಪಾತ್ರ ಪಂಡೇರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗುರುಕಾರ್ಯರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಗುರುಕಾರ್ಮೇಡ್ ರಾಜ್ಯಸಭಾ ಸದಸ್ಯರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಮಹಾವೀರ ಸರ್ಕಲ್ ಲೋಕಾರ್ಪಣೆ ಮಲ್ತೇರು ವಿಧಾನಸಭೆದ ಗುರುಕಾರ್ಯರು ಯುಟಿ ಖಾದರ್ ನಾಮಫಲಕ ಉದಿಪನ ಮಲ್ತೇರು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಪಾತಿರದು ಕಲಶ ಶುಭ ಗುರುತು ಆದಿಸಿದು ಐಕೆ ಮಂಗಳ ಕಾರ್ಯಲೋಡು ಮುಖ್ಯ ಸ್ಥಾನ ಉಂಡು 2002 ಸರ್ಕಾರ ಮಹಾವೀರ ಜಯಂತಿ ಆಚರಣೆ ಶುರು ಮಲ್ಪನಾಗ ಭಗವಾನ್ ಮಹಾವೀರ್ಯರ್ನ ಬಗೆಟ್ ಶಾಶ್ವತ ಕಾರ್ಯ ಮಲ್ಪೆರಪಿದ್ದಾಡ್ನಾಗ ಮೂರ್ತಿ ಮಲ್ತಂಡ ಸಂಘರ್ಷ ಆಪನ ಸಾಧ್ಯತೆ ಬಗೆಟ್ ಎನ್ನದು ಮಾತೆರ್ಲ ಒಪ್ಪುನ ಕಲಶ ಮಲ್ತದು ಮಹಾವೀರ ಸರ್ಕಲ್ ಲೋಕಾರ್ಪಣೆ ಮಲ್ತದಿತ್ತಿನೆಂದು ಆರ್ಪಂಡಿರು. ನಾನು ಇವತ್ತು ಪ್ರಾರ್ಥನೆ ಮಾಡುವಂಥದ್ದು ಈ ಕಲಶವನ್ನು ಮತ್ತೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರಿಂದ ಈ ಹೋಗುವಂಥವ್ರು ಮತ್ತು ಬರುವಂಥ ಇಬ್ಬರಿಗೆ ವಿದಾಯ ಮತ್ತು ಸ್ವಾಗತ ಎರಡನ್ನೂ ಕೋರುವಂಥ ರೀತಿಯಲ್ಲಿ ಕಲಶ ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಇದರ ಉದ್ದೇಶವೇ ಎಲ್ಲರೂ ಶಾಶ್ವತವಾಗಿ ಸುಖವಾಗಿ ಇರಬೇಕು, ನೆಮ್ಮದಿಯಿಂದ ಇರಬೇಕು ಅನ್ನುವಂಥದ್ದು. ಇದರಲ್ಲಿ ಬೇರೆ ಏನೂ ಅಲ್ಲ. ಹಾಗಾಗಿ ನಾವೆಲ್ಲರೂ ಮತ್ತೆ ಪ್ರಾರ್ಥಿಸೋಣ, ಎಲ್ಲರೂ ಒಟ್ಟೆ ಸೇರಿ ಪ್ರಾರ್ಥಿಸೋಣ. ಈ ಕಲಶ ಇಲ್ಲಿ ಸ್ಥಾಪನೆ ಆಗಿದ್ದರಿಂದ ಮತ್ತೆ ಸುಖ, ಶಾಂತಿ, ನೆಮ್ಮದಿ ನಮ್ಮ ಜಿಲ್ಲೆಯ ಬಂದು ಹೋಗುವವರಿಗೆ ಎಲ್ಲರಿಗಾಗಲಿ ಅಂತ ಪ್ರಾರ್ಥಿಸಿ. ಈಗ ತಲೆಮಾರು ಬದಲಾಗಿದೆ. ಈಗ ಸಂಸದರು ಬದಲಾಗಿದ್ದಾರೆ, ಇಲ್ಲಿ ಅನೇಕ ಗಣ್ಯರು ಬದಲಾಗಿದ್ದಾರೆ. ಆದರೆ ಇವರೆಲ್ಲರೂ ಕೂಡ ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ಕೊಟ್ಟದನ್ನು ನೋಡಿದರೆ ಯಾವುದು ಬದಲಾಗಲಿಲ್ಲ ಅಂತ ಕಾಣ್ತೇವೆ. ಬದಲಾಗಿರುವಂಥದ್ದು ಖಾಲಿ ಭೌತಿಕವಾಗಿ ನಮ್ಮ ದೇಹ ಬದಲಾಗಿರ್ಬೋದು, ಆದರೆ ಮಾನಸಿಕವಾಗಿ ನಾವು ಯಾರೂ ಬದಲಾಗಿಲ್ಲ. ಅದೇ ಸ್ಫೂರ್ತಿ, ಅದೇ ಸೇವಾ ಮನೋಭಾವನೆ ಮತ್ತು ಅದೇ ಸ್ಫೂರ್ತಿ ಇದೆ. ಹಾಗಾಗಿ ನಾನು ಎಲ್ರಿಗೂ ಶುಭವನ್ನು ಹಾರೈಸ್ತೇನೆ. ಯುಟಿ ಖಾದರ್ ಪಾತಿರ್ದು ತುಳುನಾಡದ ಸಂಸ್ಕೃತಿ, ಪರಂಪರೆ, ಪವಿತ್ರತೆ ಬುಕ ಮುಲ್ಪದ ಜನಕ್ರಿನ ಸ್ವಾಭಿಮಾನದ ಗುರುತು ಆದ ಕಲಶ ಉಂಡು ಅಂತ ಪಂಡೇರು. ಈಗಿರುವಂಥ ಏನು ಒಂದು 10,000-15,000 ಅಡ್ವೊಕೇಟ್ಗಳು ಏನಿದ್ದಾರ ಅದರಲ್ಲಿ ಬರೇ 1,000 ಮಾತ್ರ ಇರ್ತಿದ್ರು. ಬೇರೆಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾನೆ. ಬಡವರಿಗೆ ಕಲೀಲಿಕ್ಕೇ ಆಗ್ತಿರಲಿಲ್ಲ ಬೆಂಗಳೂರು ಬೇರೆ ಕಡೆ ಹೋಗ್ಲಿಕ್ಕೆ. ಸೊ ಜನಸಾಮಾನ್ಯರ ಮಕ್ಕಳು ಕೂಡ ಇವತ್ತು ಅಡ್ವೊಕೇಟ್ ಆಗಿ, ಜಡ್ಜ್ ಆಗಿ, ಪರಿವರ್ತನೆ ಆಗಿ ದೊಡ್ಡ ಸ್ಥಾನಕ್ಕೆ ಹೋಗಿದ್ರೆ ಅವತ್ತಿನ ದೂರದರ್ಶನದ ಯೋಜನೆ ಮುಖಾಂತರ SDM ಲಾ ಕಾಲೇಜ್ ಮಂಗಳೂರಲ್ಲಿ ಪ್ರಾರಂಭ ಮಾಡಿರೋದಕ್ಕೆ ಪ್ರಮುಖ ಕಾರಣ ಅಂತ ನಾವೆಲ್ಲ ಆತ್ಮಾವಲೋಕನ ಮಾಡಿಕೊಳ್ಬೇಕು ಅಂತ ಹಲವಾರು ವಿಚಾರಗಳು ಕೊಟ್ಟಂತಹ ಬಹುಶಃ ವೀರೇಂದ್ರ ಹೆಗ್ಗಡೆ ಅವರ ಮುಖಾಂತರ ಇವತ್ತು ಲೋಕಾರ್ಪಣೆ ಗೈತಾ ಇದೆ. ನಮಗೆ ಅತ್ಯಂತ ಇವತ್ತು ಸಂತೋಷವಾಗ್ತದೆ. ಯಾಕೆಂದರೆ ಮಂಗಳೂರಿನ ಕೇಂದ್ರ ಭಾಗದಲ್ಲಿ ಬಹುಶಃ ಇವತ್ತು ಈ ಮಹಾವೀರ ವ್ರತ ಇರುವಂಥ ಸಂದೇಶ ಏನಂತ ಹೇಳಿದರೆ ಬಹುಶಃ ಇದು ಬರೇ ಒಂದು ಮಹಾವೀರ ಹೆಸರು ಮತ್ತು ಕಲಶ ಮಾತ್ರ ಅಲ್ಲ, ಇದು ಕರಾವಳಿಯ ಸಂಸ್ಕೃತಿ, ಪರಂಪರೆ ಮತ್ತು ಇವತ್ತು ಕರಾವಳಿಯ ಹಲವಾರು ವರ್ಷಗಳ ಆ ಒಂದು ಪಾವಿತ್ರತೆಯ, ಧಾರ್ಮಿಕತೆಯ ಒಂದು ಸಂಕೇತ ಮತ್ತು ಕರಾವಳಿಯ ಜನಸಾಮಾನ್ಯ, ಮಂಗಳೂರಿನ ಜನಸಾಮಾನ್ಯ ಸ್ವಾಭಿಮಾನದ ಸಂಕೇತವಾಗಿ ಬಹುಶಃ ಇವತ್ತು ಈ ಒಂದು ಕಲಶ ಇವತ್ತು ಎದ್ದು ನಿಂತಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸರ್ಕಲ್ ಸ್ಥಾಪನೆಗೆ ಸಹಾಯ ಸಹಕಾರ ಕೊರ್ನಾಕ್ಲಿಗೆ ಮರ್ಯಾದೆ ಸಂದೈತ ಮಾಡ್ತೀರು. ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಗುಕ್ಕಾರ್ಮೆ ವಹಿಸಿದ ಪಾತಿರ್ದ ಒಗ್ಗಟ್ಟು ಅಭಿವೃದ್ಧಿ ಮಲ್ತನ ಓಲ ಸಾಧ್ಯ ಪಂಪನೆಗೆ ಗುರುತು ಈ ಕಲಶ ಮಹಾವೀರ ಸರ್ಕಲ್ ಐನು ತುವೋನ್ನ ಉಲ್ಲ ನಮ್ಮ ಕರ್ತವ್ಯ ಅಂತ ಪಂಡಿರು. ಅಭಿನಂದನೆ ಸಲ್ಲಿಸ್ತೇನೆ. ನಾನು ನಿಮ್ಮ ಜೊತೆ ಸದಾ ಇರ್ತೇನೆ ಅಂತ ಕೂಡ ಹೇಳ್ತೇನೆ. ಖಾದರ್ ಅವರು ಒಂದು ಹೇಳಿದರು, ಇದು ಮಾಡೋದು ದೊಡ್ಡದಲ್ಲ ಯಾವುದೇ ಕೆಲಸ, ಅದನ್ನು ಮೇಂಟೈನ್ಸ್ ಮಾಡೋದು ಕ್ಲೀನಾಗಿರಬೇಕು ಅನ್ನೋಂಥ. ಅದನ್ನು ಕೂಡ ಖಂಡಿತವಾಗಿ ನಾವೆಲ್ಲ ಸೇರಿ ಮಾಡ್ತೇವೆ ಅನ್ನುವಂಥ. ಎಲ್ಲರೂ ಸೇರಿ ಆ ದೀಪ ಹೇಗೆ ಒಟ್ಟಾಗಿದೆ ಹಾಗೆ ನಾವೆಲ್ಲರೂ ಸೇರಿ ಆ ಮೇಂಟೆನೆನ್ಸನ್ನು ಕ್ಲೀನಾಗಿ ಇಟ್ಕೊಂಡು ಮಂಗಳೂರಿಗೆ ಬರುವ
ಎಲ್ಲ ಜನರಿಗೆ ಸ್ವಾಗತ ರೂಪದಲ್ಲಿ ನಾವು ಅವರನ್ನು ಸ್ವಾಗತಿಸುತ್ತಾ ಪೂರ್ಣಕುಂಭ ಕಳಶದಿಂದ ಸ್ವಾಗತ ಮಾಡಿ, ಇಲ್ಲಿ ಉದ್ದಿಮೆ ಬರುವವರಿಗೆ ನಮ್ಮ ಚೌಟ್ರಿ ಹೇಳಿದಾಗೆ ಇಲ್ಲಿ ಯಾವುದೇ ಉದ್ದಿಮೆ ಬರುವವರಿಗೆ ಯಶಸ್ವಿ ಆಗಲಿ ಅನ್ನುವಂಥ ಒಂದು ಸ್ವಾಗತ ಕೋರಿ ಇದನ್ನು ಮುಂದುವರಿಸಿಕೊಂಡು ಹೋಗ್ತೇವೆ ಅಂತ ಹೇಳಿಕೊಂಡು ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ, ಶಾಸಕರು ವೇದವ್ಯಾಸ್ ಕಾಮತ್, ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜ, ದುಂಬುದ ಪಾಲಿಕೆ ಸದಸ್ಯರ ಸಂದೀಪ್ ಗರೋಡಿ, ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ದುಂಬುದ ಗುರ್ಕಾರ್ಯರು ಸುರೇಶ್ ಬಲ್ಲಾಲ್ ಪಾಲ್ಗೊಂಡಿರು. ಜೈನ್ ಸೊಸೈಟಿ ಕಾರ್ಯಂತರ ಸಚಿನ್ ಕುಮಾರ್ ಜೈನ್ ಸೊಲ್ಮೆ ಸಂದಾಯರು ಮನೋಜ್ ವಾಮಂಜೂರು ಕಾರ್ಯಕ್ರಮ ಸುಧಾರ್ತೀರು. ಕುಡ್ಲಡ ನಡತ್ನ ಪ್ರಜಾಪ್ರಭುತ್ವ ದಿನಾಚರಣೆದ ಲೆಕ್ಕಡು ವಿಂಟೇಜ್ ಕಾರ್ಲಿನ ಬೊಕ್ಕ ಬೈಕ್ಲಿನ ಪ್ರದರ್ಶನ ನಡೆತಂಡು. ಜಿಲ್ಲಾ ಜವಾಬ್ದಾರಿಕಿದ ಮಂತ್ರಿ ದಿನೇಶ್ ಗುಂಡೂರಾವ್ ಪ್ರದರ್ಶನ ಉದ್ದೀಪನ ಮಲ್ತೇರು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಕುಡ್ಲದ ನೆಹರು ಮೈದಾನಡು ನಡಪಾಯಿನ ಪ್ರಜಾಪ್ರಭುತ್ವ ದಿನಾಚರಣೆದ ಲೆಕ್ಕಡು ವಿಂಟೇಜ್ ಕಾರ್ಲಿನ ಬೊಕ್ಕ ಬೈಕ್ಲಿನ ಪ್ರದರ್ಶನಕ್ಕೂ ಅಟ್ಟನೆ ಮಲ್ತದಿತ್ತೇರು. ರಾಜ್ಯದ ಆರೋಗ್ಯ ಕುಟುಂಬ ಕಲ್ಯಾಣ ಬೊಕ್ಕ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಪ್ರದರ್ಶನಕ್ಕೂ ಚಾಲನೆ ಕೊರಿಯರು. ಪಾಕ ನಮೂನೆಲನ ಕಾರ್ಲೆನ್ ತೂದು ಖುಷಿ ತೆರಿಪಾಯಿನ ಮಂತ್ರಿ ದಿನೇಶ್ ಗುಂಡೂರಾವ್ ಕಾರ್ಡ್ ಕುಲುದು ಬಾರಿ ಉಮೇದಡು ಕಾರ್ಲಿನ ಬಗೆಟ್ ಮಾಹಿತಿಯನ್ನು ದೆತೊಂಡೇರು. ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜ, ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ, ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಈ ಪೊರ್ತೊಡಿತ್ತೇರು. ಮಹಾಲಿಂಗೇಶ್ವರನ ಮಣ್ಣಡು ಒವ್ವೆ ಎಡ್ಡೆ ಕಾರ್ಯುಲು ಗೆಲ್ಮೆ ಪಡೆಪುಂಡು ಪನ್ಪುನೇಕ್ ಪುತ್ತೂರದ ಕೋಟಿ ಚೆನ್ನೆಯ ಕಂಬುಲ ಸಾಕ್ಷಿಂದು ಪಂಚಿಗುಡ್ಡೆ ಈಶ್ವರ ಭಟ್ ಪಂತೆರು. 33ನೇ ವರ್ಷದ ಪುತ್ತೂರು ಕೋಟಿ ಚೆನ್ನೆಯ ಜೋಡುಕರೆ ಕಂಬುಲ ಉದೀಪನ ಮಲ್ತದ ಆರು ಪಾತೆರಿಯರು. ಪುತ್ತೂರದ 33ನೇ ವರ್ಷದ ಕೋಟಿ ಚೆನ್ನೆಯ ಜೋಡುಕರೆ ಕಂಬುಲ ಶನಿವಾರ ಬೊಕಾಯಿತರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರೆ ಮಾರ್ಕಂಡೋಡು ನಡತಂಡೆ. ಮಹಾತೋಬರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಮಂಡಳಿ ಗುರುಕಾರ್ಯರು ಪಂಜಿಗುಡ್ಡೆ ಈಶ್ವರ ಭಟ್ ಕಂಬುಲಗೂ ಚಾಲನೆ ಕೊರಿಯರು. ಸಭಾಲೀಸಿಡು ಕೋಟಿ ಚೆನ್ನೆಯ ಜೋಡುಕರೆ ಕಂಬುಲ ಸಮಿತಿದ ಗುರುಕಾರ್ಯರು ಚಂದ್ರಹಾಸ ಶೆಟ್ಟಿ ಎದುಕೊಂಡಿರು. ಪಂಜಿಗುಡ್ಡೆ ಈಶ್ವರ ಭಟ್ ಲೇಸ್ ಉದೀಪನ ಮಲ್ತದ ಪಾತಿರ್ದು ಮಹಾಲಿಂಗೇಶ್ವರ ದೇವರಿನ ಮಣ್ಣಡು ಒವ್ವೆ ಎಡ್ಡೆ ಕಾರ್ಯಲು ಕಾರ್ಯಕ್ರಮ ಗೆಲ್ಮೆ ಪಡೆಪುಣು ಪನ್ಪುಣೆಗೆ ಪುತ್ತೂರು ಕಂಬುಲ ವರ್ಷೋಡದು ವರ್ಷವು ಗಡ್ದು ನಡಪುಣವೇ ಸಾಕ್ಷಿಯಿಂದ ಪಂಡಿರು. ದುಮ್ಮದ ಶಾಸಕರು ಶಕುಂತಲ ಶೆಟ್ಟಿ, ಅಕ್ಷಯ ಕಾಲೇಜಿನ ಮುಖ್ಯಸ್ಥರು ಜಯಂತ ನಡುಬೈಲ್, ಮಣ್ಣಾಪು ಕೊರಗಜ್ಜ ಕ್ಷೇತ್ರದ ಮರ್ಯಾದೆ ಗುರುಕಾರ್ಯರು ರವೀಂದ್ರ ಶೆಟ್ಟಿ ನುಡಿಯಾಲ್, ಶಿವರಾಮ್ ರೈ, ಚಂದ್ರಪ್ರಭಾ ಗೌಡ ಲೇಸಿಡು ಪಾಲ್ಗೊಂಡಿರು. ಕೋಟಿ ಚೆನ್ನೆಯ ಕಂಬಳ ಸಮಿತಿ ಪ್ರಧಾನ ಕಾರ್ಯಂತರ ದಿನೇಶ್ ಕುಲಾಲ್, ಸಂಚಾಲಕರು ವಸಂತ ಕುಮಾರ್ ರೈ ದುಗ್ಗಳ, ಒತ್ತುಗುರು ಕಾರ್ಯರು ಸುದರ್ಶನ್ ನಾಯ್ಕ್ ಈ ಕಂಪ ಈ ಪುರ್ತುರಿತ್ತೇರು. ವಿನಯ್ ಕುಮಾರ್ ಸೊರಕೆ ಇಲ್ಲಿ ಶಾಸಕರಾಗಿದ್ದಾಗ ಅವರ ಗೌರವಾಧ್ಯಕ್ಷತೆಯಲ್ಲಿ ದಿವಂಗತ ಜಯಂತ್ರಯವರ ಅಧ್ಯಕ್ಷತೆಯಲ್ಲಿ ಮತ್ತೆ ಕಂಬಳ ಇಲ್ಲಿ ಪ್ರಾರಂಭವಾಯಿತು. ನಂತರ ಮುತ್ತಪ್ಪರಯವರ ಅಧ್ಯಕ್ಷತೆಯಲ್ಲಿ ಬಹಳ ಸಡಗರದಿಂದ ಸಂಭ್ರಮದಿಂದ ನಮ್ಮ ಪುತ್ತೂರು ಕಂಬಳವು ನೆರವೇರಿತು. ದಿವಂಗತ ಜಯಂತ್ರಯವರನ್ನು ಮತ್ತು ಮುತ್ತಪ್ಪರಯವರನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸುತ್ತಾ ಇದ್ದೇನೆ. ಮಾತಾ ಪ್ರೋತ್ಸಾಹ ಕೊರ್ಪುನಂಚಿನ ಕಾರ್ಯಕ್ರಮ ಮಲ್ತದೆ ಐದು ಬೊಕ್ಕ ಈ ಕೆಲ ವರ್ಷದ ಬೊಕ್ಕ ಪುತ್ತೂರು ಕಂಬಳಾಡು ನಮ್ಮ ಸ್ಪೋರ್ಟ್ಸ್ ವರ್ಲ್ಡ್ ರಜಾ ಕೇರ್ ಬರ್ತದೆ ಒಂಜಿ ಟ್ರೋಫಿ ಬಂದು ಟ್ರೋಫಿ ಕೊರ್ರೆ ಹೆಸರು ಮಲ್ತ ಟ್ರೋಫಿ ಕೊರ್ರೆ ಹೆಸರು ಮಲ್ತ ಹೇಳೋದಕ್ಕ ಮಾತಾ ಕಂಬಳದಾಗಲೆಲ್ಲ ಮಾತೆರ್ಲ ಕೇಳೊಂದುಳ್ಳರಿಗೆ ಎಂಕ್ಲಿಗೆ ಟ್ರೋಫಿ ಕೊರಡು ಪುತ್ತೂರು ಕಂಬಳಾಡು ಟ್ರೋಫಿ ಕೊರ್ಪೇರಿ ಟ್ರೋಫಿ ಕೊರಡು ಎಂಕ್ಲಿಗೆ ಅವಂಡ ಈ ಟ್ರೋಫಿ ಅಂಡ ಗೊತ್ತಾಪುಣ ಪುತ್ತೂರು ಕಂಬಳಾಡು ಎಂಕ್ಲಿಗೆ ಮೆಡ್ಲ್ ಹಾಕದ ಕಂಬಳ ಪುತ್ತೂರು ಒಂದು ಅಂಚ ಇಂಥ ಮಾತಾದಿಕ್ಕಿಲ್ಲ ಟ್ರೋಫಿದ ಶುರು ಆತದೆ. ಕೋಟಿ ಚೆನ್ನೆಯ ಗೊಬ್ಬುದ ಕೂಟ ಜವನ ಜವಂದಲೆಡ ಶಿಸ್ತು ಆರೋಗ್ಯ ಬೊಕ್ಕ ಒಂಜೆ ಮನಸ್ಸು ಬುಲೆಪಾವನ ಬಾರಿ ಎಡ್ಡೆ ವೇದಿಕೆ ಆದುಂಡು ಕೇಂದ್ರದ ದುಂಬುದ ಮಂತ್ರಿ ಬಿ ಜನಾರ್ದನ ಪೂಜಾರಿ ಪಂತರು. ಬಂಟ್ವಾಳ ಭಂಡಾರಿ ಬೊಟ್ಟುಡು 2025 ಸಾಲದ ಕೋಟಿ ಚೆನ್ನೆಯ ಗೊಬ್ಬುದ ಕೂಟ ಉದ್ದೀಪನ ಮಲ್ತದ ಆರು ಪಾತೆರಿಯರು. ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘದ ನಿಲೆಟ್ ಬಿರುವಿರೆ ಪುಂಜಿರಣ ಸಮಿತಿ ಬೊಕ್ಕ ಯುವವಾಹಿನಿ ಬಂಟ್ವಾಳ ಘಟಕದ ಜೊತೆ ಸೇರಿಡೆ ಬಂಟ್ವಾಳದ ಭಂಡಾರಿ ಬೊಟ್ಟು SVS ಶಾಲೆ ಮೈದಾನಡು 2025 ಸಾಲದ ಕೋಟಿ ಚೆನ್ನೆಯ ಗೊಬ್ಬುದ ಕೂಟ ಆಟಣೆ ಮಲ್ತಿದ್ದಾರೆ. ಗೊಬ್ಬುದ ಕೂಟದ ಸಮಿತಿ ಸಂಚಾಲಕರು ಬೇಬಿ ಕುಂದರ್ ಎದ್ಕೊಂಡಿರು.
ಬಂಟ್ವಾಳ ಡಿವೈಎಸ್ಪಿ ಪಿ ವಿಜಯ್ ಪ್ರಸಾದ್ ಗೊಬ್ಬುಡು ಪಾಲ್ದಿತೊನ್ನ ನಡೆದು ಪಥಸಂಚಲನದ ಬಂಟ್ವಾಳ ಮರ್ಯಾದೆ ರಕ್ಷಿತ ತಂದು ಗೊಬ್ಬುದ ಕೂಟದ ಬಾವುಟೇರಾಯರು ತಾಲೂಕು ಬಿರುವೇರಿ ಸಮಾಜ ಸೇವಾ ಸಂಘದ ಗುರುಕಾರ್ಯರು ಭುವನೇಶ್ ಪಚ್ಚಿನಡಕ ಗುರುಕಾರ್ಮೇಡು ಕೇಂದ್ರದ ದೊಂಬುದ ಮಂತ್ರಿ ಬಿ ಜನಾರ್ದನ ಪೂಜಾರಿ ಗೊಬ್ಬುದ ಕೂಟ ಉದ್ದಿಪನ ಮಾಡ್ತಾರೆ. ಗುರು ಧರ್ಮ ಪ್ರಚಾರ ಸಭಾ ಕರ್ನಾಟಕ ಯೋಜನಾ ಘಟಕದ ಸಂಚಾಲಕರು ಗೋಪಿಕೃಷ್ಣಪ್ಪ ಕ್ರೀಡಾ ಜ್ಯೋತಿ ಕೈಪಗತ್ತೀರು. ಜನಾರ್ದನ ಪೂಜಾರಿಯರು ಪಾತಿರ್ದು ಕೋಟಿ ಚೆನ್ನಯ ಗೊಬ್ಬುದ ಕೂಟ ಜವಂದಿರಡ ಶಿಸ್ತು ಆರೋಗ್ಯ ಬೊಕ ಒಂಜೆ ಪನ್ಪನ ಮನಸ್ಸು ಬುಲೆಪವನ ಭಾರಿ ಎಡ್ಡೆ ವೇದಿಕೆ ಆದಂಡು ಗೊಬ್ಬುಲೆಡ್ದು ಯುವಶಕ್ತಿ ಒಟ್ಟು ಸೇರಿದು ಸಮಾಜದ ಅಭಿವೃದ್ಧಿಗೂ ಉಮೇದ ದಿಕ್ಕು ತೋಜಾವಣನ್ನು ಪಂಡಿರ. ಶಾಸಕರು ಉಮಾನಂದ ಕೋಟೆಯನ್ನು ಪಾತಿರ್ದು ಕೋಟಿ ಚೆನ್ನಯ ಗೊಬ್ಬುದ ಕೂಟ ಬಿರ್ವೇರೆ ಸಮಾಜದ ಸಂಘಟನೆಗೆ ಬೊಕ ಜವಂದಿಲೆಗೆ ಹೊಸ ಶಕ್ತಿ ಬೊಕ ಉತ್ಸಾಹ ಕೊಡ್ತುಂಡು ಪಂಡಿರ. ಭುವನೇಶ್ ಪಚ್ಚಿನಡ್ಕ ಗುರ್ಕಾರ್ಮೆದ ಪಾತ್ರ ಪಂಡಿರು. ನಂದಗುಡಿ ಬೆಂಗಳೂರು ಗ್ರಾಮಾಂತರ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಶಾಂತರಾಮ್ ಕುಂದ್, ಪಡುಮಲೆ ಕೋಟಿ ಚೆನ್ನಯ ಜನ್ಮಸ್ಥಾನ ಸಂಚಲನ ಸಮಿತಿ ಗುರುಕಾರ್ಯರು ಹರಿಕೃಷ್ಣ ಬಂಟ್ವಾಳ, ನಾರಾಯಣಗುರು ಅಭಿವೃದ್ಧಿ ನಿಗಮದ ಗುರುಕಾರ್ಯರು ಮಂಜುನಾಥ ಪೂಜಾರಿ, ಭಾರತ್ ಬ್ಯಾಂಕ್ ಗುರುಕಾರ್ಯರು ಬೊಕ್ಕ ರಾಷ್ಟ್ರೀಯ ಬಿರುವೇರೆ ಮಹಾಮಂಡಲದ ಗುರುಕಾರ್ಯರು ಸೂರ್ಯಕಾಂತ್ ಜೆಸಿ ಸುವರ್ಣ ಗೊಬ್ಬುದ ಕೂಟಗೂ ಚಾಲನೆ ಕೊರಿಯರು. ಅಖಿಲ ಭಾರತ ಬಿರುವೇರೆ ಸಂಘದ ಗುರುಕಾರ್ಯರು ನವೀನ್ ಚಂದ್ರ ಡಿ ಸುವರ್ಣ, ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನದ ಗುರುಕಾರ್ಯರು ಜಯರಾಜ್ ಎಚ್ ಸೋಮಸುಂದರಂ, ಪಣವ್ ಗುರುಕಾರ್ಯರು ಪದ್ಮರಾಜ ಆರ್ ಪೂಜಾರಿ, ಬಿಜೆಪಿ ಜಿಲ್ಲಾ ಗುರುಕಾರ್ಯರು ಸತೀಶ್ ಕುಂಪಲ, ಯುವವಾಹಿನಿ ಕೇಂದ್ರ ಸಮಿತಿ ಗುರುಕಾರ್ಯರು ಅಶೋಕ್ ಕುಮಾರ್ ಪಡ್ಪು, ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿಕರ್ಕೆರ, ವಿಠಲ ದುಂಬದ ಶಾಸಕರು ರುಕ್ಮಯ್ಯ ಪೂಜಾರಿ, ಅಂಚನ್ ಗಾರ್ಮೆಂಟ್ಸ್ದ ಪ್ರಕಾಶ್ ಅಂಚನ್, ಗಾಯತ್ರಿ ಶಿವಕುಮಾರ್, ಅಬಕಾರಿ ಒತ್ತು ಮುಖ್ಯಸ್ಥರು ಜಗನ್ನಾಥ ಬಂಗೇರ, ಗೆಜ್ಜಗಿರಿ ಕ್ಷೇತ್ರದ ಗುರುಕಾರ್ಯರು ಸಂಜೀವ ಪೂಜಾರಿ ಬಿರುವ ಇಂಚ ಬೇತೆ ಬೇತೆ ವಲಯದ ನಾಯಕರು ಬಿನ್ನೆರಾದಿತ್ತಿರು. ಸಂಘದ ಕಾರ್ಯಂತಿರ ದಿನೇಶ್ ಸುವರ್ಣ ರಾಯಿ ಬೊಕ ರೇಣುಕ ಕಣಿಯೂರು ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಕೋಟಿ ಚೆನ್ನಯ ಕ್ರೀಡೋತ್ಸವ 2026 ಇದರ ಉದ್ಘಾಟನೆಯನ್ನು ಇವತ್ತು ನಮ್ಮ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನದ ಹೊಸ ಅಧ್ಯಕ್ಷರ ಸಮಕ್ಷಮದಲ್ಲಿ ಉದ್ಘಾಟನೆ ಮಾಡಲು ಭಾಳ ಸಂತೋಷ ಆಗ್ತದೆ. ದೇವರು ಪರಮಾತ್ಮ ನಿಮಗೆ ಎಲ್ಲರಿಗೆ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಕೇಳಿಕೊಂಡು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ಇಡೀ ನಮ್ಮ ಸಮುದಾಯದ ಕ್ರೀಡಾಪಟುಗಳಿಗೆ ಸ್ಪರ್ಧೆ ಪಡಿನಾಗ ಈ ಸ್ಪರ್ಧೆಡೆ ಒಂಜೊಂಜಿ ಮುಟ್ಟು ಮಿತರೊಂದು ನಿಖಲು ಮಿತ್ತು ಬರೋಡು ಅನ್ಪನಂಚಿನ ಉದ್ದೇಶನೇ ಸ್ಪರ್ಧೆ. ಕ್ರೀಡೆ ಇನಿ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆದಲು ನಿಖಲೆ ಗೊತ್ತಿಪ್ಪು. ತುಂಬ ಮಾತ ಕ್ರೀಡೆ ಬಂಡ ಬಾರಿ ಕಷ್ಟದ ದಾಲಜ್ಜಿ ಪಾಠ ಕಲ್ತದ ಡಿಗ್ರಿ ಮಲ್ತನ ಮಾತ್ರ ಕೆಲಸ. ಇನ್ನು ಕ್ರೀಡೆಡ್ಲ ಹುಷಾರ ಅಂಡ ಐಕಲ ಇನ್ನು ಬೇತೆ ಬೇತೆ ರೀತಿದ ಸರ್ಕಾರಿ ನೌಕರಿ ಅತ್ತನ ಬೇತೆ ಬೇತೆ ಕಂಪನಿ ದಾಖಲೆ ನಮ್ಮನ್ನು ನಂಗೆ ಬೇಲೆ ಕೊರಪನಂಚಿನ ಅವಕಾಶ ಎಲ್ಲ ಉಂಡು. ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರದ ಒಡಿಪು ಜಿಲ್ಲಾ ಘಟಕದ ನಿಲೆಟ್ ಶುಕ್ರವಾರ ಒಡಿಪು ಜಿಲ್ಲಾ ರಜತಾದ್ರಿಡ್ ನಡೆತ್ನ ಆರ್ಡಿಪಿಆರ್ ಸಾಂಸ್ಕೃತಿಕ ಪಂಥದ ಕಾರ್ಯಕ್ರಮಟು ಅಕೇರಿಗೆ ಮುಗಿತಲ ಇನಾಮು ಕೊರ್ಪುನ ಲೇಸ್ ಅಟ್ಟನೆ ಮಲ್ತದಿದ್ದೇರು. ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರದ ಉಡುಪಿ ಜಿಲ್ಲಾ ಘಟಕದ ನಿಲೆಟ್ ಶುಕ್ರವಾರ ಉಡುಪಿ ಜಿಲ್ಲಾಡಳಿತ ಸಂಕೀರ್ಣ ರಜತಾದ್ರಿದ ಅಟಲ್ ಬಿಹಾರಿ ವಾಜಪೇಯಿ ಸಭಾಂಗಣಡು ಆರ್ಡಿಪಿಆರ್ ಸಾಂಸ್ಕೃತಿಕ ಪಂಥದ ಕಾರ್ಯಕ್ರಮ ನಡಪಾದು ಬೈಯಗ ಮುಗಿತಲ ಇನಾಮು ಕೊರ್ಪುನ ಕಾರ್ಯಕ್ರಮ ನಡತಂಡೆ. ಮುಗಿತಲ ಲೇಸಿಡು ಗುರುಮೂರ್ತಿ ಎದುಕೊಂಡಿರು. ಸಂಘದ ಉಡುಪಿ ಜಿಲ್ಲಾ ಘಟಕದ ಗುರುಕಾರ್ಯರು ಮಂಜುನಾಥ ಶೆಟ್ಟಿ ಸುರೂತ ಪಾತ್ರ ಪಂಡದೆ ಒತ್ತಡುಡು ಪಾಕಸರ್ತಿ ಬೇರೆ ಮರಿಪೆರೆ ತೀಕೊಂಡು 31 ಇಲಾಖೆಲುಲ್ಲ ಮಾತಿಲ್ನ ಹೊಂದಾಣಿಕೆ ಮಲ್ತೊಂದು ಪೋಪುನಲ ಗ್ರಾಮ ಪಂಚಾಯತ್ ಮಾತ ವರ್ಗದಕ್ಲೆಗೆ ಸೇವೆ ಕುರ್ಪುನ ಸೇರ್ಸಾವನ್ನ ಮಾತ ಗ್ರಾಮ ಪಂಚಾಯತಿ ಆದುಂಡು ಪಂಡೇರ. ಒಡಿಪು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯತೋರಣಾಧಿಕಾರಿ ಪ್ರತೀಕ್ ಬಾಯಲ್ಲರಿಗೆ ಸಮ್ಮದ ಮರ್ಯಾದೆ ಮಲ್ತಿರು. ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ಉದಯ್ ಕುಮಾರ್ ಶೆಟ್ಟಿಯರಿಗೆ ಒಡಿಪು ಜಿಲ್ಲಾ ಸರ್ಕಾರಿ ಕೆಲಸದ ಸಂಘದ ಗುರುಕಾರ್ಯರು ದಿನಕರ ಶೆಟ್ಟಿ, ಯುವ ಸಬಲೀಕರಣ ಬೊಕ್ಕ ಗೊಬ್ಬು ಇಲಾಖೆದ ಉಡುಪಿ ಜಿಲ್ಲಾ ಸಹಾಯಕ ನಿರ್ದೇಶಕರು ರೋಷನ್ ಕುಮಾರ್ ಶೆಟ್ಟಿ ಮುಕ್ಲೆಗೆ ಸಮ್ಮದ ಮರ್ಯಾದೆ ಸಂದೈತ ಮಲ್ತಾರೆ. ದಿನಕರ ಶೆಟ್ಟಿ ಪಾತಿರ್ದು ಅಧಿಕಾರಿಗಳು ಕೆಲಸದಾಕಲು ಒಟ್ಟಿಗೆ ಆಚರಣೆ ಮಲ್ಪನ ಕಾರ್ಯಕ್ರಮ ಒಂದು ಗ್ರಾಮ ಪಂಚಾಯತ್ ಕೆಲಸದಾಕಲು ಒತ್ತಡ ಕೆಲಸ ಮಲ್ಪನ ಬಗೆಟ್ಲ ಪಂಥದ ಕಾರ್ಯಕ್ರಮ ತೋಜಾದಿರು. NPS ಬೇಲಿದಕ್ಲಿಗೆ OPS ಆದ ಪರಿವರ್ತನೆ ಆಯರಂಡು ಗದಗಡು ಫೆಬ್ರವರಿ 1 ನಡಪವನ ಸಭೆಟು ಒಂದು ಇತ್ಯರ್ಥ ಆಪುನು ಪಂಡೇರು. ಪ್ರತೀಕ್ ಬಾಯಲ್ ಪಾತಿರ್ದು ಈ ಕಾರ್ಯಕ್ರಮನು ಬುಡಂದೆ ಮೂಜಿ ವರ್ಷ ಹೊಡೆತು ಒಂದುಲ್ಲೆ ಬಿರ್ಸೇರ್ನ ಪ್ರತಿಭೆಲೆಗೆ ಬೊಲ್ಪು ಪಾಡ್ದಾರೆ.
ಸೂಕ್ಷ್ಮತೆಡೆ ಏತು ತಿಳುವಳಿಕೆ ಉಂಡು ಉಂದಿಡ್ದು ಗೊತ್ತಾಪುಂಡು ಮಾತೆರ್ಲ ಒಂಜಿ ಕುಟುಂಬ ಆದುಲ್ಲಾರಂದು ಪಂಡೇರು ಗೆಂದ ನಕ್ಲಿಗೆ ಬೇತೆ ಬೇತೆ ಇನಾಮುಲಿನ ಬಿನ್ನೇರು ಪಟ್ಟೀರು ಕಾಪು ತಾಲೂಕು ಪಂಚಾಯತ್ ಸಮಗ್ರ ಚಾಂಪಿಯನ್ ಆದ ಮೂಡ್ದು ಬತ್ತಂಡು ಕುಂದಾಪುರ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯತು ಒನ್ನ ಅಧಿಕಾರಿ ಮಹೇಶ್ ಕಾಪುದ ಜೇಮ್ಸ್ ಡಿ ಸಿಲ್ವಾ ಕಾರ್ಲ ಹೆಬ್ರಿದ ಪ್ರಶಾಂತ್ ರಾವ್ ಬ್ರಹ್ಮಾವರದ HV ಇಬ್ರಾಹಿಂ ಒಡಿಪುದ ಶ್ರೀಮತಿ ವಿಜಯ ಒಡಿಪು ಜಿಲ್ಲಾ ಪಂಚಾಯತ್ ಲೆಕ್ಕಾಧಿಕಾರಿ ಸುಂದರ ನಾಯಕ್ ಬಿನ್ನೆರಾದು ಪಾಲ್ಗೊಂಡಿರು. ಮುಂದಿನ ದಿವಸಗಳಲ್ಲಿ ಇನ್ನು ಬರೇ ಒಂದು 3-4 ತಿಂಗಳ ಒಳಗಡೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪ್ರಯತ್ನದಿಂದ ಈ ಒಂದು NPS OPS ಆಗಿ ಪರಿವರ್ತನೆ ಹೊಂದುತ್ತದೆ ಅನ್ನತಕ್ಕಂಥ ಒಂದು ಸಂದರ್ಭವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ತಾವೆಲ್ಲರೂ ಕೂಡ ಈಗ 1ನೇ ತಾರೀಕಿಗೆ ಈ ಬಗ್ಗೆ ಒಂದು ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆ ಇದೆ ಸರ್ಕಾರಿ ನೌಕರರ ಸಂಘದಲ್ಲಿ ಗದಗದಲ್ಲಿ. ಈ ಬಗ್ಗೆ ಅಂತಿಮವಾಗಿರ್ತಕ್ಕಂಥ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕಿದ್ದೇವೆ. ನಮ್ಮ ಸರ್ಕಾರಿ ನೌಕರರು ಹೇಗಿದ್ದಾರೆ, ನಮ್ಮ RDPR ಕುಟುಂಬದವರು ಹೇಗಿದ್ದಾರೆ ಕೂಡ ನಾನು ಹೇಳ್ತೀನಿ. ಅದರ ಜೊತೆಯಲ್ಲಿ ನೀವು ನಿಮ್ಮದು ಪ್ರತಿಭೆಯನ್ನು ಹೀಗೆ ಇಲ್ಲಿ ತೋರಿಸ್ತಾ ಇದ್ದೀರಿ. ಅದನ್ನು ನೋಡುವಾಗ ಗೊತ್ತಾಗ್ತದೆ ನಿಮಗೆ ಯಾವ ರೀತಿ ಆ ಸೂಕ್ಷ್ಮತೆಯಲ್ಲಿ ನಿಮಗೆ ಹೇಗೆ ತಿಳುವಳಿಕೆ ಇದೆ ಅಂಥದ್ದು ಎಲ್ಲ ನೀವು ಪ್ರದರ್ಶನ ಮಾಡ್ತೀರಿ. ಅದು ಭಾಳ ಅದ್ಭುತವಾಗಿದೆ ಅಂತ ನಾನು ನೆಕ್ಸ್ಟ್ ಟೈಮ್ ಯಾರಿಗೆ ಹೇಳಬೇಕಾದ್ರೆ ಆ್ಯಕ್ಚುಲಿ ಅವರಿಗೆ ಏನು ಕಾರಣ ಇರೋದು ಉಡುಪಿಗೆ ಮುಂದೆ ಇರಲಿಕ್ಕೆ ಆ ಕಾರಣ ಇರೋದು ಇವತ್ತದು ಕಾರ್ಯಕ್ರಮ. ಕುಡ್ಲದ ಕಾಶ್ರೀ ಶ್ರೀ ವೆಂಕಟರಮಣ ದೇವಸ್ಥಾನಡು ವರ್ಷಾದಿ ಜಾತ್ರೆ ಉಚ್ಚಯ ಶ್ರೀ ಕಾಶಿಮಠ ಸಂಸ್ಥಾನದ ಶ್ರೀಮದ್ ಸಂಯಮೀಂದ್ರ ತೀರ್ಥ ಸ್ವಾಮೀಜಿಯರನ್ನ ದುಂಬಾಳ್ತೆಡು ನಡುತ್ತೊಂದು ಇದ್ದು ಐತಾರ ಕೊಡಿಯಾಲ ತೇರ್ ನಡತಂಡ. ಕುಡ್ಲದ ಕಾಸ್ಟ್ರೇಟ್ ಶ್ರೀ ವೆಂಕಟರಮಣ ದೇವಸ್ಥಾನಡು ವರ್ಷದಿ ಜಾತ್ರೆ ಉಚ್ಚಯ ಶ್ರೀ ಕಾಶಿಮಠ ಸಂಸ್ಥಾನದ ಶ್ರೀಮದ್ ಸಂಯಮೀಂದ್ರ ತೀರ್ಥ ಸ್ವಾಮೀಜಿಯರನ್ನ ದುಂಬಾಳ್ತಿಡು ಜನವರಿ 21-26 ಮುಟ್ಟ ಬೊಕ ಧಾರ್ಮಿಕ ಸಾಂಸ್ಕೃತಿಕ ಬೇತೆ ಬೇತೆ ಕಾರ್ಯಕ್ರಮಗಳು ಫೆಬ್ರವರಿ 2 ಮುಟ್ಟ ನಡತುಂಡು. ಐತಾರ ಮಹಾರಥೋತ್ಸವ ಕೋಡಿಯಲ್ ತೇರು ಅಟಣೆ ಆದಿತ್ತಂಡು ಸ್ವಾಮೀಜಿಯರನ್ನ ದುಂಬಾಳ್ತಿಡು ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮ ನಡತಂಡು. ವೆಂಕಟರಮಣ ದೇವರಿಗೆ ಪಂಚಾಮೃತ ಅಭಿಷೇಕ, ಪುಳಕಾಭಿಷೇಕ, ಕನಕಾಭಿಷೇಕ, ಗಂಗಾಭಿಷೇಕದ ಒಟ್ಟಿಗೂ ಮಹಾ ಅಭಿಷೇಕ, ಶತಕಲಸದ ಅಭಿಷೇಕ ಮಲ್ತೇರು. ಮಧ್ಯಾಹ್ನ ದೇವರ ಯಜ್ಞ ಮಂಟಪಗೂ ಬತ್ತದು. ಬಯ್ಯಗ ಯಜ್ಞದ ಪೂರ್ಣಾಹುತಿ ಆಂಡು ವೀರ ವೆಂಕಟೇಶ ಬೊಕ್ಕ ಶ್ರೀನಿವಾಸ ದೇವರನ್ನು ಪುರ್ಪರಡು ಸಿಂಗಾರ ಆಯ್ನ ಬಂಗಾರದ ಪಲ್ಲೆಂಕಿಡು ದೇವಸ್ಥಾನದ ತೇರ್ದ ಅಡೆ ಕಾಣುತ್ತದೆ. ಸಂಪ್ರದಾಯಡು ತೇರಿಗೆ ಸುತ್ತು ಬತ್ತದು. ಪಲ್ಲೆಂಕಿಗೆ ಪುಗಿಲು ಕೊಡ್ದು ಉಚ್ಚಯ ನಡತಂಡು. ಬ್ಯಾಂಡ್ ವಾದ್ಯ ಮೇಳ ಸ್ವರ ದುನಿಪುದ ಒಟ್ಟಿಗೂ ಊರ ಪರವೂರ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಸೇರ್ನಂಚ ಭಕ್ತಿ ರೀತಿದ ಬ್ರಹ್ಮರಥೋತ್ಸವ ನಡತಂಡು. ಭಕ್ತಿರು ತೇರೊಯ್ತೇರು ಬೆಡಿಮರದ ಪ್ರದರ್ಶನ ಅಟ್ಟಣೆ ಆದಿತ್ತಂಡು. ಕಾಸ್ಟ್ರೇಡಿ ವೆಂಕಟರಮಣ ದೇವಸ್ಥಾನದ ಆಡಳಿತ ಮುಕ್ತೇಸರರು ಅಡಿಗ ಬಾಲಕೃಷ್ಣ ಶೆಣಿ, ಮುಕ್ತೇಸರರಾಯನ ಸಾಹುಕಾರ್ ಎಂ ಕಿರಣ್ ಪೈ, ಕೆ ಗಣೇಶ್ ಕಾಮತ್, ಎಂ ಸತೀಶ್ ಪ್ರಭು, ಜಗನ್ನಾಥ ಕಾಮತ್, ಮ್ಯಾನೇಜರ್ ಬಿ ವಿಠಲದಾಸ ಬಾಳಿಗ ಈ ಪೊರ್ತುರಿತ್ತೇರು. ಮುಲ್ಕಿ ಅಧಿಕಾರ ಬೊಟ್ಟುದ ಕೊಲಕಾಡಿ ಪಿಲಿಚಾಮುಂಡಿ ಸಪರಿವಾರ ದೈವಸ್ಥಾನಡು ವರ್ಷದ ನೇಮ ಶನಿವಾರ ಇಡೀ ದಿನ ನಡತಂಡು. ಕಾಂಡೆ ಭಂಡಾರ ಇರ್ದು ಪಿಲಿಚಂಡಿ ಲೆಕ್ಕಿಸಿರಿ ರಾತ್ರಿ ಮೈಸಂದಾಯ ಕಾಂತೇರಿ ಜುಮಾದಿ ಬೊಕ್ಕ ಪಿಲಿಚಾಮುಂಡಿ ದೈವಲಿಗೂ ನೇಮ ಕೊರಿಯರು. ಮುಲ್ಕಿ ಕೊಲಕಾಡೆ ಅಧಿಕಾರಿ ಬೊಟ್ಟುದ ಪಿಲಿಚಾಮುಂಡಿ ಸಪರಿವಾರ ದೈವಸ್ಥಾನದ ವರ್ಷಾದಿ ನೇಮ ಶನಿವಾರ ನಡತಂಡು. ಕಾಂಡೆ ಭಂಡಾರ ಇರ್ದು ಉಳ್ಳಾಯ ದೈವಗು ಬೊಕ್ಕ ಲೆಕ್ಕಿಸಿರಿ ದೈವಗು ನೇಮ ಕೊರಿಯರು. ಊರ ಪರವೂರ ಭಕ್ತರು ದೈವಸ್ಥಾನ ಆಡಳಿತದಕ್ಲು ದೈವಲಿನ ಇಂಬುನಟ್ಟೊಂದು ಬೂಲ್ಯ ಪ್ರಸಾದ ಮಧ್ಯಾಹ್ನ ನುಪ್ಪು ಪ್ರಸಾದ ತಂದಿರು. ಬೈಯಿಗೆ ಮೈಸಂದಾಯ ನೇಮ ಬೊಕ್ಕ ಕಾಂತೇರಿ ಜುಮಾದಿ ನೇಮ ರಾತ್ರಿ ಪಿಲಿಚಾಮುಂಡಿ ನೇಮ ನಡತಂಡು. ಪಾಂಗಾಳ ಗ್ರಾಮದ ಬೊಕ್ಕ ಸುತ್ತಮುತ್ತದ ಭಕ್ತರು ಕೊಲಕಾಡಿ ಪಿಲಿಚಾಮುಂಡಿ ಸಪರಿವಾರ ಸೇವಾ ಟ್ರಸ್ಟ್ದಕ್ಲು ಜೀರ್ಣೋದ್ಧಾರ ಸಮಿತಿದ ಕುರ್ಕಾರಿರು ಬೊಕ್ಕ ಮಾತಾ ಸದಸ್ಯರು ಈ ಪೊರ್ತುಡಿತ್ತೇರು.
ರಾಜ್ಯದ ಸಮಕ್ಷಮವು ಬ್ರಹ್ಮತತ್ವ ರಾಶಿ ಪೂಜೆ ಅಂಚಿತ್ರ ಮಹಾಶಕ್ತಿ ಬರ್ತದೆ ಮನುಷ್ಯ ಮಾತ್ರ ವಿಷಾನ ಅಮೃತನ ಅಂದು ಕೇಳಿದಾಗ ಎಂಕುಡು ದಾದ ಮತಿಪರ ಸಾಧ್ಯತೆ ಉಂಟು ಎಲ್ಲೇ ಇಂಚಾನ್ ಅನರೆತ್ತಿನ ಅಲ್ಲ ಜ್ಞಾನದಲ್ಲಿ ಕೊರತು ಕಠಿಣ ಬತ್ತಿ ಪ್ರಭುತ್ವ ಮೂಲ್ಪಾಡು ಬ್ರಹ್ಮ ಬೀಜನ ಕೆಲವು ಸಮಸ್ಯೆಗಳು ಎತ್ತು ಮತ್ತೆ ಕಾಂತಜಿ ಮಾರ್ಗನ ಕೀರ್ತಿ ಬಂದ್ಪಾಡು ಸಮಕ್ಷಮಡು ಬ್ರಹ್ಮತ್ವನ ದುಂಬುದಿಕ್ಕಿಡಿದಿ ಒಂದು ಗಡಿಪತಿ ಬಾರಗಿರನ ತನಮತ್ಯುಡು ಗ್ರಾಮಣ ಎಡಾಬಲ ಮತ್ತೊಂದು ಜಾಗಿನ ಏಕತೆ ಮಲ್ಪಾದಿ ಕೊಲೆಕಾರದ ಮಣ್ಣಿಡಿದ ಆರನ ಸಮಕ್ಷಮದು ತರತಕ್ಕಾದ ಪ್ರಾರ್ಥನೆ ಎನ್ನ ಫಲಿತ ಉಳ್ಳಾಲ ಕಾಪಿಕಾ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನಡು ಫೆಬ್ರವರಿ 1 ಎನ್ಮುಟ ಅಷ್ಟಬಂಧ ಬ್ರಹ್ಮಕಲಶ ಬೊಕ ಜಾತ್ರೆ ನಡಪೇರು ಉಂಡು ಆ ಲೆಕ್ಕಡು ಸಮಾಲೋಚನಾ ಸಭೆ ಶರವು ಕ್ಷೇತ್ರಡು ನಡಪಾದೆರು ಉಳ್ಳಾಲ ಕಾಪಿಕಾಡ್ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನಡು ಫೆಬ್ರವರಿ 1 ಎಣ್ಮುಟ ಅಷ್ಟಬಂಧ ಬ್ರಹ್ಮಕಲಶ ಭದ್ರಕಾಳಿ ಪ್ರತಿಷ್ಠೆ ಬೊಕ ಜಾತ್ರೆ ನಡಪೆರೆಯುತ್ತಿದ್ದು ಆ ಮಾತ ಕಾರ್ಯ ಗೆಲ್ಮೆ ಪಡೆಪುನಂಚ ಮಲಿಪೆರೆ ಬೊಕ ಪುದೆ ಕಾಣಿಕೆ ಮೆರವಣಿಗೆದ ಲೆಕ್ಕಡು ಸಮಾಲೋಚನಾ ಸಭೆ ಶರವು ಕ್ಷೇತ್ರಡು ನಡಪಾದಿರು ವಿಧಾನ ಪರಿಷತ್ದ ದುಂಬುದ ಸದಸ್ಯರು ಮೋನಪ್ಪ ಭಂಡಾರಿ ಪಾತಿರ್ದು ಕಾರ್ಯಕ್ರಮ ಪೊರ್ಲಾಯರ ಮಾತೆರ್ಲ ಕೈ ಜೋಡ್ಸಾವಡೊಂದು ಕೆಂಡುಂಡೇರು ಶರವು ದೇವಸ್ಥಾನದ್ದು ಕಾಪಿಕಾಡುಗು ಪುದೆಗಾಣಿಕೆ ಸಮರ್ಪಣಾ ಮೆರವಣಿಗೆ ಪಿದಾಡಿಯರೈತದು ಕಾರ್ಯಕ್ರಮದ ಬಗೆಟು ಚರ್ಚೆ ಮಲ್ತೇರು ಫೆಬ್ರವರಿ 1 ಬಯ್ಯ 5 ಗಂಟೆಗೆ ತೊಕ್ಕೋಟುಡ್ದು ಪುದೆಗಾಣಿಕೆ ಮೆರವಣಿಗೆ ಪಿದಾಡಿಯರೈತದು ಐಡ್ದುಂಬು ಮುಲ್ಪಡ್ದು ಪುದೆಗಾಣಿಕೆ ಪಿದಾಡೊಂದು ಸಭೆಟ್ ತಿರಿಪಾಯರು ಬಿಜೆಪಿ ಜಿಲ್ಲಾ ಕುರ್ಕಾರ್ಯರು ಸತೀಶ್ ಕುಂಪಲ ಪಾತಿರ್ದು ಪುದೆಗಾಣಿಕೆ ಮಾತ್ರ ಅತ್ತು ಆನೆ ದಿಂಜು ಜನ ಭಕ್ತಿರು ಪಾಲ್ದೆತ್ತು ನೋಡೊಂದು ಭಿನ್ನಾಯ್ತೊಂಡೇರು ದುಂಬುದ ಮೇಯರ್ ಲೈನ ಶಶಿಧರ ಹೆಗ್ಡೆ ಭಾಸ್ಕರ ಮೊಯ್ಲಿ ಉಮಾಮಹೇಶ್ವರಿ ದೇವಸ್ಥಾನ ಕಾಪಿಕಾಡದ ಆಡಳಿತ ಮುಕ್ತೆ ಸೇರಿರು ಎಜೆ ಶೇಖರ್ ಪ್ರಧಾನ ಕಾರ್ಯಂತಿರು ದಿನೇಶ್ ಕೆ ಅತ್ತವರ ಪಣವು ಗುರ್ಕಾರ್ಯರು ಟಿ ರಘುರಾಮ್ ಸಮಿತಿ ಪದಾಧಿಕಾರಿಗಳು ಭಕ್ತರು ಸಭೆಯಿಟ್ಟಿದ್ದೇರು ಕಾರ್ಯಕ್ರಮ
ಕುಡ್ಲಾದ ಒಂದು ಪತ್ತ ಐವ ಗಾಡಿ ಬರ್ತಂಡ ಐವ ಗಾಡಿನ ಹೊರೆ ಕಾಣಿಕೆ ಬರ್ತಂಡ ಒಂಜಾತ ಜನಕ್ಕೂ ಅಡಿಗೆ ಜನ ಬರ್ತಂಡ ಆರ್ಥಿಕ ಸಹಾಯ ಬರ್ಕೊಡೋದು ಮತ್ತು ಒಂಜಿ ಭಾಗ ಆಡಲ್ಲ ನಮ್ಮ ದೇವಸ್ಥಾನಕ್ಕೂ ಭಾರಿ ಮಲ್ಲ ಸಂಖ್ಯೆ ಬರ್ಪುನಲ್ಲ ನಾವೊಂದು ಮಲ್ಲ ಭಾಗ ಆ ಥರದ ಒಂದು ವಾತಾವರಣ ನಿರ್ಮಾಣ ಆಡೋದು ಕಾರಣಕ್ಕೋಸ್ಕರ ನಮ್ಮ ಮಾತಿನೆಲ್ಲ ಹೊರೆ ಕಾಣಿಕೆ ಒಟ್ಟಿಗೆ ಭಕ್ತಿನ ಮಾತ್ರ ಸಹಭಾಗಿತ್ವ ಆಗ್ತದೆ. ಅಮರ್ ಬೀರೇರ್ ಕೋಟಿ ಚೆನ್ನೈರನ್ನ ಆರಾಧನೆ ಗರಡಿಲೆಡು ಬೆಮ್ಮೆರಡೊಪ್ಪ ನಡುತ್ತುಂಡು ಗುಡ್ಡೆ ಗರಡಿಯಿಂದೆ ಪುದರ್ ಪೋಯಿನ ಪಾಂಗಳ ಗರುಡಿಡು ಬೈದಿರ್ಲಿನ ನೇಮ ಶನಿವಾರ ರಾತ್ರಿ ನಡುತ್ತಂಡು. ಕರ್ಗಲ್ಲ ತೋಟ ಕಾಂತಣ್ಣ ಬೈದಿರ್ಬುಕ್ಕ ಗೆಜ್ಜಗಿರಿ ನಂದನ ಬಿತ್ತಿಲ್ ದೇವಿ ಬೈದಿದಿಗೆ ಬೆರ್ಮೆರ್ನ ದಯಟು ಜನ್ಮಗು ಬತ್ತನ ಅಮರ್ ಬೀರೇರ್ ಕಾಣಿಕದ ಕೋಟಿ ಚೆನ್ನೈರು ಪಾತೆರೆಗು ತತ್ತನ ಪೆರುಮಲೆ ಬಲ್ಲಾಲ್ರೆನ ಪಡುಮಲೆ ರಾಜ್ಯ ಬುಡ್ದು ಪಲ್ಲಿಬುಕ ಬಾವಿ ಉಪ್ಪುನ ಪಂಜದ ರಾಜ್ಯ ಸೇರ್ದು ಕೇಮಾರ ಬಲ್ಲಾಲ್ರೆನ ಮಂತ್ರಿ ಚಂದುಗಿಡಿನ ಕುತಂತ್ರುಡು ಕರ್ಪಿಲ್ ದಿಂಡು ಮೂಲೆ ಸೇರ್ದು ಬೆಮ್ಮೆರ್ನ ದಯಟು ಅಲ್ಪಡ್ದುಲ ಬದುಕದು ಮಿತ್ತು ಬತ್ತನಕ್ಲು ಬ್ರಹ್ಮ ಬೈದೀರು ಅಕೇರಿಗು ಎಣ್ಮೂರ್ದ ರಾಜ್ಯ ಸೇರಿದ ದೇವಣ್ಣ ಬಲ್ಲಾಲ್ರೆನ ದಂಡದ ದಲವಾಯಿಲಾದು ಪಂಜ ಎಣ್ಮೂರ್ದ ಕೊಲಲುಡು ಕಾಯಪುಡ್ದು ಮಾಯಗೆ ಸಂದದು ಬ್ರಹ್ಮ ಬೈದಿರ್ನ ಗುಂಡುಡು ನಿಲೆ ಊರ್ದು ಗರಡಿ ಕಟ್ಟ ಒಂದು ಒಟ್ಟುಗು ನನಿಕನ ಸೇರಾ ಒಂದು ಗರಡಿನೇಮ ಕೈಕೊಂಡೊಂದುಲ್ಲೇರು ಕೋಟಿ ಚೆನ್ನೈರು ಒಡಿಪು ಜಿಲ್ಲದ ಗುಡ್ಡೆ ಗರುಡಿಂದೆ ಪುದರ್ ಪೋಯಿನ ಪಾಂಗಾಳ ಬ್ರಹ್ಮಬೈದಿರ್ಲಿನ ಗರುಡಿಡು ಶನಿವಾರ ರಾತ್ರಿ ಬ್ರಹ್ಮಬೈದಿರ್ಲಿನ ನೇಮ ಭಾರಿ ಸಂಭ್ರಮೋಡು ನಡತ್ತಂಡು ಪಾಂಗಾಳ ಗುಡ್ಡೆ ಗರುಡಿದ ಆಡಳಿತ ಪದಾಧಿಕಾರಿಗಳು ಸದಸ್ಯರು ಊರ ಪರವೂರ ಭಕ್ತರು ನೇಮ ತೂದು ಬೂಲ್ಯದೆ ತೊಂಡಿರು. ಒಂದಿದ ಇನಿತ ತುಳು ಸುದ್ದಿಲು ಸೊಲ್ಮೆಲು